ಮುಂದೆ ಅಂಕಲ್ ಏರಿಯಲ್ಲಿ ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯ ಜರುಗಲಿದೆ. ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಕ್ಕೆ GHS ಬಂಗಾಡಿ ಹಾಗೂ ಮೊರಾರ್ಜಿ ಮಚ್ಚಿ ಭಗವತಿ ಸಂಕುಳಿಗೆ 12 ಒಂದರಲ್ಲಿದೆ GHS ಮಚ್ಚಿ. ಮುಂದಿನ ಪಂದ್ಯಾಟಕ್ಕಾಗಿ ಅಂಕಣ ಬಿಗೆ ಪಡೆದಿದ್ದೇನೆ GHS ಕಕ್ಕಿಚೆ NHS ನಾರಾಯಣ. ಎರಡು ತಂಡಗಳು ಪ್ರವೇಶ ಮಾಡಿ GHS ಕಕ್ಕಿಚೆ NHS ನಾರಾಯಣ. ಅಲ್ಲಿ 23 ತಂಡಗಳ ಚಾಯಿತ ಅನುಗುಣವಾಗಿ ಮುಂದಾಗಿ ವಿಜಯನಗರ ಅಂಕಣ ಬಿಯಲ್ಲಿ ಭಗವತಿ ಸಂಕೋಳಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿದೆ. ಪ್ರವೇಶ ಮಾಡಿ GHS ಕಕ್ಕೀಜೆ NHS ನಾರಾವಿ. ಕಕ್ಕೀಜೆ ವರ್ಸಸ್ ನಾರಾವಿ. ಅವನ ಗೌರ್ಮೆಂಟ್ ಹೈಸ್ಕೂಲ್ ಕಕ್ಕೀಜೆ. ಎಲ್ಲಿದ್ದೀರಿ ಕಕ್ಕೀಜೆ ಅವರು?
ಸಂಘಟನೆಯಲ್ಲಿ 2 ತಂಡಗಳು ಆಗಮಿಸಿದೆ. ತೀರ್ಪುಗಾರ ಮಿತ್ರರು ಮತ್ತೆ ಮುಂದುವರಿಸಬಹುದು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಂದಿದೆ. 15-12 3 ಅಂಕದ ಮುನ್ನಡೆಯಲ್ಲಿ ಪ್ರಗತಿ ಹಾದಿಯು. ಮತ್ತೆ ಒಂದು ಬೋನಸ್ ಅಂಕದ ಸಂಪಾದನೆ. ಹದಿನೇಳು ಕಣ್ಣು ಕೊನೆಯ 1 ನಿಮಿಷದ ಆಟ ಬಾಕಿ. 17-12 5 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದ ಪ್ರಗತಿ ಕಾಣಿಯು. ಈ ಪಂದ್ಯಾಟ ಮುಗಿದ ತಕ್ಷಣ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪಂದ್ಯಾಟ 7 ನಡೆಯುತ್ತಿದೆ. GHS ಬಂಗಾಳಿ ವರ್ಸಸ್ ಹೊರಚ್ಚಿ ಹಚ್ಚಿದೆ. ಪ್ರಗತಿ ಪ್ರಾಣಿಯೂರು ತಂಡ ಮುಂದಿನ ಹಂತಕ್ಕೆ ತೆರಳಿದೆ. ಎದುರಾಳಿ ವಿವೇಕಾನಂದ ಮುಂಡಾಸೆ ತಂಡಕ್ಕೆ ಅಭಿನಂದನೆಗಳು. ಧನ್ಯವಾದ.